ದೇವೆರಡ ತಪ್ಪುದಲೆ ಕಂಡು ಪಾನೊರ್ಚಿ ಪಾನೊರ್ಚಿ ಏರೆಗಲ ಪಾನೊರ್ಚಿ ಕೇನೊರ್ಚಿ ಏರಿಡಲ ಕೇನೊರ್ಚಿ. ಕಲಾ ಚಾಣಕ್ಯ ಅರುಣ್ ಶೆಟ್ಟಿ ಪೇಜಾವರ ಮಾಲಕತ್ವದ ಜೈ ಮಾತಾ ಕಲಾ ತಂಡ ರಾಜ್ಯದೆಲ್ಲೆಡೆ ಹಲವಾರು ನಾಟಕ ಪ್ರದರ್ಶನ ನೀಡಿ ಗಮನ ಸೆಳೆದ ತಂಡ. ಅಂತಹ ನಾಟಕಗಳ ಪೈಕಿ ಏರೆಗ್ಲ ಪನುರ್ಚಿ ಅನ್ನೋ ಡ್ರಾಮಾ ಕೂಡ ಒಂದು. ಇದೀಗ ಈ ಡ್ರಾಮಾ ವಿ4 ನ್ಯೂಸ್ನ ವಿ4 ಸ್ಟ್ರೀಮ್ ಮೂಲಕ ಮೂಡಿಬರಲಿದೆ. ಹಾಗಾದ್ರೆ ಈ ಡ್ರಾಮಾ ಸ್ಟ್ರೀಮಿಂಗ್ ಆಗೋದು ಯಾವಾಗ? ಈ ಡ್ರಾಮಾ ಹೇಗಿದೆ? ಇದು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ ಏರೆಗ್ಲ ಪನುರ್ಚಿ. ನಾನು ಕವಿತಾ ಮಾಣಿ. ದೇವೆರಡ ತಪ್ಪುದಲೆ ಕಂಡು ಪಾನೊರ್ಚಿ ಪಾನೊರ್ಚಿ ಏರೆಗಲ ಪಾನೊರ್ಚಿ ಕೇನೊರ್ಚಿ ಏರಿಡಲ ಕೇನೊರ್ಚಿ. ಕೆಲವೊಂದು ಡ್ರಾಮಾಗಳೇ ಹಾಗೆ ಜನರನ್ನ ಬೇಗನೆ ರೀಚ್ ಆಗುತ್ತೆ. ಅಂತಹ ಡ್ರಾಮಾಗಳಲ್ಲಿ ಏರೆಗ್ಲ ಪನುರ್ಚಿ ಅನ್ನೋ ಡ್ರಾಮಾ ಕೂಡ ಒಂದು. ಈ ಡ್ರಾಮಾ ನೋಡ್ತಾ ಇದ್ರೆ ನಿಮ್ಗೆ ಬೋರ್ ಅಂತೂ ಖಂಡಿತ ಆಗೋದೇ ಇಲ್ಲ. ಹಾಗಾದ್ರೆ ಈ ಡ್ರಾಮಾ ಹೇಗಿದೆ ಅನ್ನೋ ಕ್ಯೂರಿಯಾಸಿಟಿ ನಿಮ್ಗಿದ್ಯಾ? ಹೇಳ್ತೇವೆ ನೋಡಿ. ತುಳು ರಂಗಭೂಮಿ ಅನಾದಿ ಕಾಲದಿಂದಲೂ ಮನೋರಂಜನೆಯನ್ನ ಒದಗಿಸುವ ದೃಷ್ಟಿಯಿಂದ ಹುಟ್ಟಿಕೊಂಡ ಕ್ಷೇತ್ರ. ಇದೀಗ ಬದಲಾದ ಕಾಲಘಟ್ಟದಲ್ಲಿ ಈ ಎಲ್ಲ ಮನೋರಂಜನಾ ಕಾರ್ಯಕ್ರಮಗಳನ್ನ ನಿಮ್ಮ ಕೈ ಬೆರಳಂಚಿನಲ್ಲಿ ಒದಗಿಸುವ ದೃಷ್ಟಿಯಿಂದ ವಿ4 ನ್ಯೂಸ್ನ ವಿ4 ಸ್ಟ್ರೀಮ್ನಲ್ಲಿ ಹಲವಾರು ಡ್ರಾಮಾಗಳನ್ನ ಸ್ಟ್ರೀಮಿಂಗ್ ಮಾಡಲಾಗ್ತಾ ಇದೆ. ಅಂತಹ ಡ್ರಾಮಾಗಳ ಪೈಕಿ ದಿವಂಗತ ಬಾಲು ಕಾಟಿಪಳ್ಳ ಹಾಗೂ ದಿವಂಗತ ಗಂಗಾಧರ್ ಶೆಟ್ಟಿ ಅಂತರ್ಗುತ್ತು ಸವಿನೆನಪಿನೊಂದಿಗೆ ಕಲಾ ಚಾಣಕ್ಯ ಅರುಣ್ ಶೆಟ್ಟಿ ಪೇಜಾವರ ಮಾಲಕತ್ವದ ಜೈ ಮಾತಾ ಕಲಾ ತಂಡದ ಪ್ರಬುದ್ಧ ಕಲಾವಿದರು ಅಭಿನಯಿಸಿರುವ ಕಲಾ ಚಾಣಕ್ಯ ಅರುಣ್ ಶೆಟ್ಟಿ ಪೇಜಾವರ ರಚಿಸಿ ನಿರ್ದೇಶಿಸಿರುವ ಕಲಾ ಕಾಣಿಕೆಯೇ ಏರೆಗ್ಲ ಪನುರ್ಚಿ ಅನ್ನೋ ತುಳು ಡ್ರಾಮಾ ಕೂಡ ಒಂದು. ನಿನ್ನ ಮಗಳು ದಿನೋಲ ದೇವರನ್ನ ಎದುರು ಕುಲ್ದು ಭಕ್ತಿಡ್ ಕೈ ಮುಗಿನೆಟ್ಟೆ ಈ ದಿನೋಲ ಸರಿ ಇಟ್ಟು ಬತ್ತಿ ಇಲ್ಲಡೆ ಸೇರುನಿ ದಾದಮನ್ ರಾಜಶೇಖರ ಮೊಲ್ಲ ದೇವರು ನಿನ್ನ ಕಿಸಿಟ್ಕೊಂಡು ಬರ್ಬೇರೆಯ ಎನ್ನ ಡ್ರೈವಿಂಗ್ ಸರಿ ಇತ್ತಿನೆಟ್ಟು ಸೀದಡ್ ಬತ್ತಿ ಇಲ್ಲ ಸೇರನು ನಿನ್ನ ಕಂಟಲ್ಲ ರಾಜಶೇಖರ ಅರ್ಧ ಕಂಬ ಬರ್ದು ಲಾರಿಡು ಕುಲ್ಲೆ ಪಂದಂಡ ಗಾಡಿ ಒಂಜಿ ಚೂರ ಅಂಚಿಂಚಿ ಪಂದುಜಿಯ ಹೆಚ್ಚ ಗಾಡಿ ಒಂಜಿ ಚೂರ ಅಂಚಿಂಚಿ ಪಂದುಜಿಂದು ಗಾಡಿ ಓಡೆ ಪಂದುನಿಯ ಈ ಪಂದೋಡತಿ ಆಯ್ ಪಾಡಿ ಬಂದ್ರೆ ಬೆಚ್ಚಡ್ ಬಾರ್ತೇವೆ ರಾಜಶೇಖರ ಮೂರ್ತಿಂಗೊಂದ ಪಾಡಿಗೆ. ಇದೀಗ ಈ ಡ್ರಾಮಾ ಅತಿ ಶೀಘ್ರದಲ್ಲಿ ವಿ4 ನ್ಯೂಸ್ನ ವಿ4 ಸ್ಟ್ರೀಮ್ನಲ್ಲಿ ಮೂಡಿಬರಲಿದೆ. ತುಳುನಾಡಿನಲ್ಲಿರುವ ಕಲಾ ತಂಡದಲ್ಲಿ ಅತ್ಯಂತ ಪ್ರಸಿದ್ಧಿಯನ್ನ ಪಡೆದ ತಂಡ ಅಂದ್ರೆ ಜೈ ಮಾತಾ ಕಲಾ ತಂಡ. ಇವರ ಅದೆಷ್ಟೋ ನಾಟಕಗಳು ಸಖತ್ ಹಿಟ್ ಆಗಿದೆ. ಅಂತಹ ನಾಟಕಗಳ ಪೈಕಿ ಏರೆಗ್ಲ ಪನುರ್ಚಿ ಅನ್ನೋ ಡ್ರಾಮಾ ಕೂಡ ಒಂದು. ರಾಜಶೇಖರ ನಿನ್ನ ಮಗನ ಕಥೆನು ಮೂಕು ಮುಟ್ಟ ಟೈಟ್ ಟೇಬಲ್ ಮೇಲೆ ತಡೆಗೆ ಕಕ್ಕದು ಕೂರ್ದು ಇಲ್ಲಿ ಜೋಕಲ್ ಬರಬರ ಕಲ್ಪುಜ ಅಂಚ ಬರತ ನಿತ್ತೆ ಆತನ ಒಂದೇನ ನಮ್ಗೆ ಗುರ್ತತಿ ಕೊಡೆ ಅಂಬಗೆ ಯಾಪತ್ ಮಾತಾಡ್ಬೇಕಂತ ಗುರ್ತಾಯಿನಿ ರಾಜಶೇಖರ ಪರಿಯಾರೆ ಪರ್ತಯ ನಿನ್ನ ಸುಪುತ್ರೆ ಬರ್ತಿನತ್ತ ಬಿಲ್ಲು ಕೊರಿಯಾರ ದುಡ್ಡಿಜ್ಜಾಂಡು ಕರ್ಮೋಗನ್ನ ಒಂಜಿ ಸಾರ ಪೂಂಡಿಯ ಏ ಪ್ರಶಾಂತ ತಾಯಿಯನ್ನ ಮರ್ಯಾದೆ ತಿಂಪುಬೆ மரியாதை போகணும்தாண்டா இல்லாத பிதார்த்து போனாங்க கைட்டு காசு கோரடி மரியாதை பாரத பில்லு கொடுத்து ಬರ್ಬಿಜನ ಈ ಭಾರತ ಬಿಲ್ಲು ಕೊರದ್ನೇಟ ಅತ್ತಬೆಯನ್ನ ಮರ್ಯಾದೆ ಬೋಬಿನಿ ಓಲೋಲು ವೈಸಾಪ್ ಎದುರು ಭಾರತ ಎದುರು ಪರ್ತು ಲೇಲೆ ಪಾಡುತ್ತಬೆ ಅವಳೆನ್ನ ಮರ್ಯಾದೆ ಬೋಬಿನಿ ಇದ್ದೆ ಬಾರ್ಡ್ ಬರ್ದ ಮರ್ಯಾದೆ ಬೋಬಿನ ಯಾನ್ ಭಾರತ ವೇಟರ್ ನಗಳು ಸೆಲೆಕ್ಟ್ ಆಗ್ನಾಗ ಮರ್ಯಾದೆ ಜಾಸ್ತಿ ಆಗಿನ ಮಂದಿ
ಈಗಾಗಲೇ ಹಲವಾರು ರಂಗವೇದಿಕೆಯಲ್ಲಿ ಈ ನಾಟಕವು ಅತ್ಯುತ್ತಮವಾಗಿ ಮೂಡಿಬಂದು ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ನಾಟಕ ಸ್ಪರ್ಧೆಯಲ್ಲಿ ಪ್ರಶಸ್ತಿಯನ್ನ ಪಡೆದಿದೆ. ಇನ್ನು ಮುಂದೆ ಈ ನಾಟಕವು ವಿ4 ಶ್ರೀ ಮೂಲಕ ತೆರೆಗೆ ಬರಲು ಸಜ್ಜಾಗಿದೆ. ಆಸ್ತಿನ ಪಾಲು ಕೊಡ್ರೆ ಅವು ಈ ಮಂದಿನ ಸತ್ತು ಅವು ಈರ್ ಮಂದಿನ ಆಸ್ತಿ ಅತ್ತಿಯೇ ಅವೀರ್ನ ಅಮ್ಮೇರು ಅಣ್ಣ ನನ್ನ ಅಜ್ಜರ ಮಂದಿನ ಆಸ್ತಿ ಒಂದು ಪಿತ್ತಾರ್ಜಿದ ಆಸ್ತಿ ಆಸ್ತಿನ ಪಾಲು ತಿಕ್ಕೊಡಿ. ಈ ಡ್ರಾಮಾಕ್ಕೆ ಕಥೆ, ಸಂಭಾಷಣೆ, ನಿರ್ದೇಶನವನ್ನ ಕಲಾ ಚಾಣಕ್ಯ ಅರುಣ್ ಶೆಟ್ಟಿ ಪೇಜಾವರ ನೀಡಿದ್ದು, ಸಮಗ್ರ ನಿರ್ವಹಣೆಯ ಜವಾಬ್ದಾರಿಯನ್ನ ಕುಸಲ್ದ ರಂಗಮಾಣಿಕ್ಯ ಸುಕೇಶ್ ಶೆಟ್ಟಿ ಪಡುಪದವು ವಹಿಸಿಕೊಂಡಿದ್ದಾರೆ. ಎನ್ನ ಗುರುಕುಲ ಬಂತೇರಿ ದಮ್ಮ ಸುರುಕು ಮಲಮಲ್ಲ ಹಾಕ್ಲಿಕ್ಕೆ ಹಾಕೊಂಡು ತುಂಬು ಎಲ್ಲೆಲ್ಲೇ ಹಾಕ್ಲಿಕ್ಕೆ ಹಾಕದು ಟ್ರೈನಿಂಗ್ ದೇ ಕೊಡೊಂದು ಅಂಚೆ ಕೊಂಚ ನೀವು ಮಾರ್ಕ್ ಕೊಡ್ತೀರಿ 10 ಕೆಲೆಂಜ್ ಹಾಕೋಣ ಎನ್ಮ ಕೆಲೆಂಜ್ ಉಳ ಹಾಕದ ಗಿಡ ತೊಂದ ಇದೆ ಎನ್ಮ ಸ್ಪಾಟ್ ರಡ್ಡು ತಪ್ಪದು ಬಿದೆ ಬಾರೋಯ್ತು ಅವೇನು ಹಾಕದು ಮುಗಿಬೇಕಂತ ಬಂದಾಗ ಬೊಕ್ಕಿನ ಇದಲ್ಲಕ ಪಚ ಪಚ ಬೊಬ್ಬೆ ಬರ್ದ ಲಗ ಡೆತ್ತ ಆಗ್ತದೆ ಸಂತೆಲೆ ಆಯ್ತು ಒಂಜಿ ಕಟ್ಟಿ ಪದೊಂದಾಯಿ ಬಂಗಾರ ಪಿನಿ ಬಕ ನೆಟ್ ಹಾಕ ಓ ಈ ಸಾಲೆ ಓದ್ಜಂಡಿ ಹೋತೆ ಈ ಸಾಲೆಗೆ ಸುರುಕು ಪೋಣಗ ನಿಕ್ ಬರೇ ದಾದ ಕೊರ್ಪಿನಿ ಕಡ್ಡಿ ಐಟ್ ಇಂಪ್ರೂವ್ಮೆಂಟ್ ಆಯ್ಬಕ್ಕ ಐಟ್ ಇಂಪ್ರೂವ್ಮೆಂಟ್ ಆಯ್ಬಕ್ಕ ಪೆನ್ಸಿಲ್ ಐಟ್ ಇಂಪ್ರೂವ್ಮೆಂಟ್ ಆಯ್ಬಕ್ಕ ಪೆನ್ ಇತ್ತೆ ನಾನು ಶುರು ಆಗ್ತದೆ ಪೆಟ್ಟುಗಾಲ್ಪನು ಅಂಚ ಸುರುಕ್ಕೆ ಕೊಂಚ ಕಡ್ಡಿ ನೆಟ್ ಇಂಪ್ರೂವ್ಮೆಂಟ್ ಆಯ್ಬಕ್ಕ ದೊನ್ನೆ ಐಟ್ ಇಂಪ್ರೂವ್ಮೆಂಟ್ ಆಯ್ಬಕ್ಕ ತಲವಾರ್ ಐಟ್ ಇಂಪ್ರೂವ್ಮೆಂಟ್ ಆಯ್ಬಕ್ಕ ಪಿಸ್ತೂಲ್ ಶೂಟ್ ಮಾಡ್ಕೊಡ ಕೋನಿ ನಮ್ಮಗ ಅನ್ಕು. ಹಿನ್ನೆಲೆ ಸಂಗೀತವನ್ನ ಯತೀಶ್ ಪೇಜಾವರ ಮತ್ತು ಸಂದೀಪ್ ಮಧ್ಯ ನಿರ್ವಹಿಸಿದ್ದಾರೆ. ಮೇಕಪ್ನಲ್ಲಿ ಜಯಂತ್ ಬಿಸಿರೋಡು ಸಹಕರಿಸಿದ್ದಾರೆ. ಯಶವಂತ್ ಪಾಂಗಳ ಬೋಳೂರು, ಕೇಶವ ಶೆಟ್ಟಿಗಾರ್ ತಡಂಬೈಲ್, ಮುರಳಿ ಗಣೇಶ್ಪುರ ಹಾಗೂ ರಾಜೇಶ್ ಕಣ್ಣೂರು ಸಂಪೂರ್ಣ ಸಹಕಾರ ನೀಡಿದ್ದಾರೆ. ನಿತ್ಯ ಮಕಾರ ಬಡ್ಚವ ನಿಕ್ಲೆಗೆ ಟಿವಿಡ ಅಬ್ಬಸ್ ಟಿಪ್ ಟಾಪ್ ಅದು ಬಂದಾಗ ಬಾರ್ ಲಾಯ್ಕ ಹಾಪುಡು ಆಗಟ್ಟೆ ಮರ್ಯಾದಿಗೆ ಹೊರಪಾರು ನಾನವ್ರಿ ಪಾಪದ ಟಿಪ್ ಟಾಪ್ ಅದು ಬತ್ತನೆ ಹೆಂಗ್ ಮಕ್ಕಾರ ಟಿವಿಡ್ ಬೈದಿನೇ ಅಬ್ಬಾಸ್ ಅಂದೆ ಮೂಲ್ ಬೈದಿನೇ ಕಾಕೋಸು ನಮಿತಕ್ಕ ಒರೇ ಎತ್ತೆ ಇತರ ಅರ್ಜನ ಏರಿಯಾ ಮರ್ಲೇರು ಆನತಮ್ಮೆ ಈ ಒಂಜಿ ಕರ್ನಾಟಕದ ಒಂದು ಬಂದದ್ದು ಎರಡನೇ ಮರಲೆ ಮಂತ್ರ ಮಾಡಿ ಅತ್ತ ಅವೊಂದು ಸೂಟ್ ಕೇಸ್ ಇದ್ದಾದ ಎಂಜಿನ ಸೂಟ್ ಕೇಸ್ ಇದ್ದಾದ ಅತ್ತಿಯ ಈಲಂಜಿವಾ ಮಂಗೆ ಮಾರೆ ಬತನು ಸೂಟ್ ಕೇಸ್ ಹಿಡ್ದಾದ ಬಂದ್ಕೆ ಮೊತ್ತ ಅಂದೆ. ಕಕ್ಕುಸ್ ತೆಕ್ಕನ ಹಿಡ್ದಾದ ಒಪ್ಪುಂಡು ದಾದಪ್ಪುಡು ಹಾರ್ಪಿಕ್ಲ ಬ್ರೆಸ್ ಇಲ್ಲ ನಿಮ್ಮ ಮನೆ ಟಾಯ್ಲೆಟ್ಗಾಗಿ ಉಪಯೋಗಿಸಿ ಹಾರ್ಪಿಕ್ ಆಳ ಸ್ವಚ್ಛತೆಗೆ ಉಪಯೋಗಿಸಿ ಕೋಲ್ಗೆ ಅಯ್ಯೋ ನಾನೇ ಬರನೆ ತುಕ ತೆಲ್ಪು ಅತ್ಯುತ್ತಮ ಹಾಸ್ಯದಿಂದ ಹಾಗೂ ಕೌಟುಂಬಿಕ ಸ್ವರೂಪದ ನಾಟಕ ಇದಾಗಿದೆ. ಮಾಟಮಂತ್ರಗಳಿಗೆ ಹೆದರದೆ ನಾವು ನಂಬಿಕೊಂಡು ಬಂದಿರುವಂತಹ ತುಳುನಾಡಿನ ದೈವಗಳ ಕಾರಣಿಕವನ್ನ ತೋರಿಸುವ ಹಾಗೂ ಕೌಟುಂಬಿಕ ನಾಟಕ ಇದಾಗಿದೆ. ಆಸ್ತಿ ಅಂತಸ್ತಿನ ಆಸೆಗೆ ಬಿದ್ದಂತಹ ಮಗ ಆಸ್ತಿಯನ್ನ ಪಡೆಯುವುದಕ್ಕಾಗಿ ತಂದೆಯನ್ನ ಕೊಲೆ ಮಾಡಿದಾಗ ಎಲ್ಲಿ ಪೊಲೀಸ್ ಕೇಸ್ ಆಗುತ್ತೆ ಎಂಬುದಕ್ಕೆ ಹೆದರಿ ಹೇಗಾದ್ರೂ ಮಾಡಿ ತಂದೆಯನ್ನ ಮುಗಿಸಿ ಆಸ್ತಿಯನ್ನ ಲಪಟಾಯಿಸಬೇಕು ಅಂತ ತಿಳಿದು ಅದಕ್ಕೆ ಉಪಯೋಗಿಸುವ ಮಾರ್ಗ ಮಾಟಮಂತ್ರ. ಇವುಗಳ ಮಧ್ಯೆ ಹಾದು ಹೋಗುವಂತಹ ಕತೆ ಇದಾಗಿದೆ. ಇನ್ನು ಈ ಡ್ರಾಮಾದಲ್ಲಿ ಬರೋ ಸಾಂಗ್ಸ್ ಕೂಡ ಸಖತ್ತಾಗಿ ಮೂಡಿಬಂದಿದೆ. ಯಾವುದೇ ಡ್ರಾಮಾ ಆಗಿರ್ಲಿ ಅಥವಾ ಯಾವುದೇ ಸಿನಿಮಾ ಆಗಿರ್ಲಿ, ಅಲ್ಲಿ ಕಲಾವಿದರ ಆಯ್ಕೆ ಮತ್ತು ಪಾತ್ರ ತುಂಬಾನೇ ಇಂಪಾರ್ಟೆಂಟ್ ಅನ್ಸುತ್ತೆ. ಏರೆಗ್ಲ ಪನೋರ್ಚಿ ಅನ್ನೋ ಡ್ರಾಮಾದಲ್ಲಿ ಕೂಡ ಖ್ಯಾತ ಕಲಾವಿದರು ಅಭಿನಯಿಸೋ ಮೂಲಕ ಪ್ರತಿಯೊಂದು ಪಾತ್ರಕ್ಕೂ ಜೀವ ತುಂಬಿದ್ದಾರೆ. ಜಗ್ಗ ಯಾನ್ ಏನಂದು ಗೊತ್ತಾಡತ್ತಾ ಗೊತ್ತಾಡಿಯೇ ಚಂಡ ಏನಕ್ಕೆ ಪಣಚ್ಚಿ
ಪ್ರಶಾಂತ ಎನ್ನ ಲೈಫ್ ಫಸ್ಟ್ ಟೈಮ್ ಈ ಜಾಲಡು ವಾಮಾಚಾರ ಎನ್ನ ಪೈಲೈಡಿ 16 ವರ್ಷ ಹಿಮಾಲಯ ಹಿಡ್ಕೊಂಡು ತಪಸ್ಸನ್ನು ಮಲ್ತದು ಸಿದ್ಧಿನ ಪಡೆತಿನ ಯಾನು ಇತ್ತೆ 16 ವರ್ಷ ಹಿಮಾಲಯ ಹಿಡ್ಕೊಂಡು ಸಿದ್ದು ತಿಂತೀನ ಇದರ ಬಗ್ಗೆ ನಿಕ್ಕದಾದ ಗೊತ್ತು ಎನ್ನ ಮಂತ್ರ ಶಕ್ತಿದ ವಿಷಯ ನಿಗಲೇ ಗೊತ್ತಿಜ್ಜಿ ಈ ಸರ್ತಿ ಯಾರು ಮಲ್ಪುನ ವಾಮಾಚಾರ ಫೈಲರ್ ಚಾನ್ಸೇ ಇಜ್ಜಿ ಎನ್ನ ಗೆಟಪ್ ತೂತು ನಿಕ್ಕೆ ಸಂಶಯತ ಈ ನಮ್ನೆ ಮಾತಾಡ್ತು ಕೇರ್ಪುಣ ಮಾತಾಡ ಅಂದ ವಾಮಾಚಾರ ಮಲ್ಪರೆ ಗೆಟಪ್ ಮುಖ್ಯ ಸಿಕ್ಕಿ ಮುಖ್ಯ ದಾದ ಬನ್ನಿ ಸಂಶಯತ ಎನ್ನ ವಾಮಾಚಾರದ ಬಗ್ಗೆ ನಿಕ್ಕೆ ಸಾಕ್ಷಿ ಬೋಡತ ನೇರ್ತು ದುಂಬು ರಡ್ಡು ನರ ಬಲಿನ ಕೊಡ್ತಮೆ ಯಾನು ಬರೇ ಮನ್ಕೊಂಡೆ ಕಿಲ್ಲಿ ಅಂತ ಎಂಕ ಮನೋಲಿ ಯಾನಿತ್ತ ಬಂದಾಗ ಕಾತಿ ಬಲ್ಲಡ್ರ ಅಡ್ಡು ಮಾತಾಡ ಮಾತು ಬರ್ತೀನಿ ಬಾಕಂತಿ ವರ ಕುಲ್ಲಿ ಸಾಕ್ಷಿ ಬೋಡತ ನಿಕ್ಕೆ ಸಾಕ್ಷಿ ಬೋಡತ ಚಪ್ಪಲ್ ಬಾಕ್ಸ್ ಚಪ್ಪಲ್ ಬಾಕ್ಸ್ ಇರ್ದು ಚಪ್ಪಲ್ ಪತ್ತೊಂದು ಬಲ ಮಾರ್ರೆ ಚಪ್ಪಲ್ ಹಾಕಿದ್ರು ಚಪ್ಪಲ್ ಕಂಡ್ರೆ ಯಾನ್ ಜನ ನಿಕ್ಕ ಬಂದು ಬೇರೆ ಕರೆದಿರ ಒಕ್ಕಲಿದ್ರು ಕುಸಲ್ದ ರಂಗಮಾಣಿಕ್ಯ ಸುಕೇಶ್ ಶೆಟ್ಟಿ ರೌಡಿ ಜಗ್ಗನಾಗಿ ಕಾಣಿಸಿಕೊಂಡಿದ್ದು ಇವರ ಖಡಕ್ ನಟನೆ ಗಮನ ಸೆಳೆದಿದೆ. ಜನ 3 ಕುಲ್ದಿನವಲ್ಲಿ ನಮ್ಮ ದನಿ ಕೇರ್ಪುಣ ಅಂದ ಎಂತೈದಕ್ಕೆ ಸರಿ ತೂಲೆಗೆ 4 ಗಂಟೆಗೆ ರಕ್ತ ಬೀಜನ ಏಸ ಬೈದಿಲ್ಲ ಕಾಕ ಚಸ್ಮ ಏಸದ ಏಸದ ನೋಡ ಪಾಡನ್ ಬರ್ತಾ ಜನ ಪಕ್ಕಡಿಸಿದೆ ಸ್ವಾಮಿ ವಿಕ್ಕಿಯನ್ನ ಮಂತ್ರ ಶಕ್ತಿದ ನಿತ್ಯ ಪಂಚದಾಲಜಿ ದಾದದು ಕರ್ಮನಾದಪ್ಪ ನೀರನ್ನು ತೋಜದು ದಾದನ್ನು ಕೇಳೋದು ಮಾರೆ ಮಣಿಪದ ನಿಂಚ ಆ ಜನ ಕಾಲಿ ನೀರು ಮಾತ್ರ ಕಣ್ಣಿನಿ ಮಾರ್ಲಂಕೊರ್ರ ದಿಕ್ಕುನು ಮಣಿಪದ ಗುಲ್ಲು ಪುಣ್ಯ ಅದು ನೀರಲ್ಲವೇ ಸ್ವಾಮಿ ನೀರತ ಈ ನೀರಿನ ಹೋಮಕುಂಡಕ್ಕೆ ಮೈತ್ರಿ ಬಂದಂಡ ಹೋಮ ಬತ್ತು ನಡ ಹೆಚ್ಚಿನಿ ನೀರಿನ ಮೈತ್ರಿ ಹೋಮಕುಂಡ ಇತ್ತ ಬತ್ತು ನೀ ಬತ್ತು ಜಿ ಸ್ವಾಮಿ ಬತ್ತು ಜತ ಇಜ್ಜಿ ಸ್ವಾಮಿ ರೌಡಿ ಜಗ್ಗನ ಗುರುವಾಗಿ ಹಿರಿಯ ಹಾಸ್ಯ ಕಲಾವಿದ ಕುಸಲ್ದಬುಳ್ಳಿ ನಾಗೇಶ್ ಎಂಎಸ್ ಕಾಟಿಪಳ್ಳ, ಹಿರಿಯ ನಾಟಕ ಕಲಾವಿದನಾಗಿ ತೆಲಿಕಿದ ಕಲಾ ಮತ್ತು ವಿನೀತ್ ಮಳಲಿ, ಎಂಬಿಎಂ ಭೋಜನಾಗಿ ಅರುಣ್ ವಿ ಸುರತ್ಕಲ್, ಬಾಡಿಗಾರ್ಡ್ ಸಾಧು ಪಾತ್ರದಲ್ಲಿ ರಾಜೇಶ್ ಕರಂಬಾರ್, ಬಡ್ಡಿ ಉಮಶ್ರೀ ಪಾತ್ರದಲ್ಲಿ ಸವಿತಾ ಮರಕಡ ಕಾಣಿಸಿಕೊಂಡಿದ್ದಾರೆ. ಒಂಜಿ ಕಾರ್ದ ಮಿತ್ತು ಕಾರ್ ಪಾರ್ದ ಗತ್ತಡು ರಾಜಲಕ ಹುಲ್ಲ ರಾಜಲಕ ಕಾರ್ತಿತ್ ವಾಡ್ಲಿ ರಾಜನ 30 ರೂಪಾಯಿ ಚಡ್ಡಿ ತೋಜೊಂದು ನನ್ನ ಪಾಟೋಡು ನಿಜ್ಜಿ ಡ್ಯಾನ್ ಕವರ್ ಮಾಡ್ತೇನೆ ಸರಿ ಬನ್ನಿ ಈ ರಾಜಗ ಮಂತ್ರ ಸಿಹಿ ಸುದ್ದಿ ಗಲಭೆ ಸಿಹಿ ಸುದ್ದಿ ಆಪುಜಿ ಮಾರ ಚೀಪೆ ಮಡಿಕೆತ್ತ ಹತ್ತು ಮಂದಿ ಎಡ್ಡ ವಿಷಯ ಗುಡ್ ನ್ಯೂಸ್ ಈ ಸಿಹಿ ಸುದ್ದಿ ಕಂತಿನ ಕುಸಿಟ್ಟು ರಾಜ ಮಂತ್ರಿಗೆ ಬಂಗಾರದ ಚೈನ್ ಎತ್ಕೊಟ್ಟು ನಾತಿ ಬೇತಾಲೆ ನೆನಪು ಪಡೆ ಸಿಹಿ ಸುದ್ದಿ ಗಲಭೆ ರಾಜ ನಾನು ಬೀಡಿ ಐತ ಏ ಸೇವಕ ಪಾಡ್ಗಾಲಿ ಅಲ್ಲ ನೀನೊಬ್ಬ ಎಂತ ಪೆಟ್ಟಿಗಮ್ಮಿ ಮಂತ್ರಿ ಮಾರೆ ರಾಜನ ಅಪ್ಪಣೆ ಇಲ್ಲದೆ ಒಟ್ರಾಸಿ ಅಂತಪುರಕ್ಕೆ ಪ್ರವೇಶ ಮಾಡುವುದಾ? ಒಟ್ರಾಸಿ ಆಗಮನ ಮಾಡಿದ್ರೆ ಗಾಳಿ ಹಾಕುವವನಿಂದ ಹಲ್ಲೆ ನಡೆದು ಹೊಲಗ ಮನ್ಪಚ್ಚಿ ಇವಾಗ ಅಂದೆ ಮನ್ಪಚ್ಚಿ ಬಂಡ ಅರ್ಥ ನಾನು ಬೀಡಿ ಐತಾರ ಏ ಮನ್ಪಚ್ಚಿ ಮಾರೆ ಸೇವಕ ಪಾಡ್ಗಾಲಿ
ಇವರಜ್ಜಿ ರಾಜತೆ ಯಾಣಿಜನ ಬೇಲದೆ ಎಪ್ಪುಳೆ ಯಾರದು ಒಳಗೆ ಬನ್ನಿ. ಮೈನ ಪಾತ್ರದಲ್ಲಿ ಪೂಜಾ ಶೆಟ್ಟಿ ಪಡುಪದವು, ಮಾಯ ಮಾಟಗಾರನ ವೇಷದಲ್ಲಿ ಬಂದಿರುವಂತಹ ಕಲಾ ಚಾಣಕ್ಯ ಅರುಣ್ ಶೆಟ್ಟಿ ಪೇಜಾವರ್ ಅವರ ಪಾತ್ರ ಮನಮೋಹಕವಾಗಿದೆ. ಪ್ರಶಾಂತ ಸುರುಮಲ್ ಪೇರ ಆಪುಜಿಯ ಚಂದ್ರಗ್ರಹಣಾನಗ ನಬಿತ್ತಲ ಬಲಿ 5 ಪಕ್ಕ ನಿನ್ನ ಅಮ್ಮಿಗೆ ಬರೋಣ. ಬೇಲೆಗೆ ವೃತ್ತಿ ದೇವತೆಗೆ ಬಲಿ ಕೊರ್ಪಿನಿ. ನಮ್ಮ ಕುರಿನ ಕೋರಿನ ಪುರ ಬಲಿ ಕೊರ್ಪ ಅದೇ ರೀತಿ ಕಥಾಹಂದರದಲ್ಲಿ ವಠಾರದ ಯಜಮಾನನಾಗಿ ರಾಜಶೇಖರ್ ಪಾತ್ರದಲ್ಲಿ ಯತೀಶ್ ಶೆಟ್ಟಿ ಸೂರಿಂಜೆ, ಮಗನ ಪಾತ್ರದಲ್ಲಿ ವಿನೋದ್ ತಡಂಬೈಲ್ ಮನೋಜ್ಞವಾಗಿ ಅಭಿನಯಿಸಿದ್ದಾರೆ. ಪಟ ಪಟ ಪಟಾಕಿ 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 ಉಡವುನ ಪಟಾಕಿ 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 ಊರೋರ್ ಮೇ ದೀಪಾವಳಿ ಪೂಜೆ ಪೂಜೆ ಈ ಮಾಲೆ ಪಟಾಕಿ ಬೊರ್ಚಿ ಬೊರ್ಚಿ ಈ ಬಾಲೆ ಪಟಾಕಿ ದಿಪ್ಪು 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 ಈ ಮಾಲೆ ಪಟಾಕಿ ಬೊರ್ಚಿ 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 ಈ ಬಾಲೆ ಪಟಾಕಿ ಪಟ ಪಟ ಪಟಾಕಿ 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 ಉಡವುನ ಪಟಾಕಿ ಪಟಾಕಿ ಪಟಾಕಿ. ಅದೇ ರೀತಿ ಲಾರಿ ಚಾಲಕನ ಮಗಳಾಗಿ ನಿಕ್ಷಿತಾ ವಿನೀತ್ ಉಪ್ಪಿನಂಗಡಿ, ಲಾರಿ ಚಾಲಕ ಮಹಾಬಲನ ಪಾತ್ರದಲ್ಲಿ ಹರೀಶ್ ಕುಮಾರ್ ಕಂಬಳಬೆಟ್ಟು ಕಾಣಿಸಿಕೊಂಡಿದ್ದಾರೆ. ನಾಟಕದ ಕೊನೆ ಕ್ಷಣದಲ್ಲಿ ಕಣ್ಣಂಚಿನಲ್ಲಿ ನೀರು ಬಂದೇ ಬರುತ್ತೆ. ಉತ್ತಮ ಸಂದೇಶ ಸಾರುವ ಈ ನಾಟಕಕ್ಕೆ ಸಂಗೀತವನ್ನ ತುಳುವ ಬುಲ್ಪು ಸಂದೀಪ್ ಮಧ್ಯ ಹಾಗೂ ಬೆಳಕು ಹಾಗೂ ಧ್ವನಿವರ್ಧಕವನ್ನ ವಿಶ್ವಾಸ್ ಸೌಂಡ್ಸ್ ಮಳವೂರು, ರಂಗವಿನ್ಯಾಸವನ್ನ ಧರ್ಮಕುಂದರ್ ಬಜ್ಪೆ, ಸೂರಿ ಪೇಜಾವರ, ಮನೀಶ್ ನೀತು ಮಾಡಿದ್ದಾರೆ. ನೋಡಿದ್ರಲ್ವಾ, ಇದು ಏರೆಗ್ಲ ಪನುರ್ಚಿ ಅನ್ನೋ ತುಳು ಡ್ರಾಮಾ ಬಗೆಗಿನ ಹೈಲೈಟ್ಸ್. ಇನ್ನೇನು ಕೆಲವೇ ದಿನಗಳಲ್ಲಿ ವಿ4 ನ್ಯೂಸ್ನ ವಿ4 ಸ್ಟ್ರೀಮ್ನಲ್ಲಿ ಈ ಡ್ರಾಮಾ ಸ್ಟ್ರೀಮಿಂಗ್ ಆಗಲಿದೆ. ನೀವು ಕೂಡ ವಿ4 ಸ್ಟ್ರೀಮ್ ಆಪ್ ಡೌನ್ಲೋಡ್ ಮಾಡಿ ಡ್ರಾಮಾ ನೋಡಿ ಅಂತ ಹೇಳ್ತಾ ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನಿರಂತರ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ವಿ4 ನ್ಯೂಸ್. ಇದು ಮುನ್ನುಡಿ, ಮುನ್ನಡೆಗಾಗಿ. ದೇವೆರಡ ತಪ್ಪುದಲೆ ಕಂಡು ಪಾನೊರ್ಚಿ ಪಾನೊರ್ಚಿ ಏರೆಗುಲ ಪಾನೊರ್ಚಿ ಕೇನೊರ್ಚಿ ಕೇನೊರ್ಚಿ ಏರಿಡಲ ಕೇನೊರ್ಚಿ